ಮರ ಮುರಿಯುತ್ತಿರುವ ಮಧ್ಯೆ ಮರ ಮೈ ಮೇಲೆ ಬಿದ್ದು ಯುವಕನೊಬ್ಬ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಟಿಂಬರ್ ಇಬ್ರಾಹಿಂ ಎಂಬವರ ಪುತ್ರ ಕಡಂಬರ್ ನಿವಾಸಿ ಸತ್ತಾರ್ ಸಾವನ್ನಪ್ಪಿದ ದುರ್ದೇವಿ. ಕಡಂಬರ್ ಇಡಿಯಾ ಎಂಬಲ್ಲಿ ಇಂದು ಮಧ್ಯಾಹ್ನ ಸಂಜೀವ ಎಂಬವರ ಹಿತ್ತಿಲಿನಲ್ಲಿ ಮರ ಕಡಿಯುತ್ತಿರುವ ಮಧ್ಯೆ ಈ ದುರ್ಘಟನೆ ಸಂಭವಿಸಿದೆ. ಗಂಭೀರವಾಗಿ ಗಾಯಗೊಂಡ ಸತ್ತಾರ್ನನ್ನು ಕೂಡಲೇ ಸಮಾಜ ಸೇವಕ ಅಸ್ಲಾಂ ರವರ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸಿದರೂ ಜೀವವನ್ನು ರಕ್ಷಿಸಲು ಸಾಧ್ಯವಾಗಿಲ್ಲ. ಶವವನ್ನು ಮಂಗಲ್ಪಾಡಿ ಶವಗಾರದಲ್ಲಿ ಇರಿಸಲಾಗಿದೆ.